ಅಭಿವೃದ್ಧಿ ಹೊಂದುತ್ತಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕೆದಿಲ ಗ್ರಾಮದಲ್ಲಿ ಹಲವು ರಸ್ತೆಗಳು ದುರಸ್ತಿಯಲ್ಲಿದ್ದು, ಕೆದಿಲ ಗ್ರಾಮ ಪಂಚಾಯತ್ನವರು ಗ್ರಾಮದ ಹಲವು ರಸ್ತೆಗಳ ದುರಸ್ತಿಗೆ ಅನುದಾನ ಒದಗಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ. ಇದು ತಾಲೂಕಿನ ಇಡೀ ಗ್ರಾಮಸ್ಥರ ಬೇಡಿಕೆಯೂ ಹೌದು. ಎಲ್ಲ ಸಮುದಾಯದವರು ವಾಸಿಸುವ ಈ ಗ್ರಾಮದಲ್ಲಿ ಕೃಷಿಕರು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಹಲವು ಶಾಲೆಗಳು ಕಾರ್ಯಾಚರಿಸುತ್ತಿವೆ. ಅಡಕೆ, ಗಾರ್ಬಲ್ಗಳು ಇನ್ನಿತರ ಉದ್ಯಮಗಳನ್ನು ಗ್ರಾಮ ಹೊಂದಿದ್ದು ಎಲ್ಲವೂ ಸರಿಯಿದೆ. ಆದರೆ ರಸ್ತೆಗಳು ಮಾತ್ರ ದುರಸ್ತಿ ಕಾಣದೆ ಹಲವಾರು ವರ್ಷಗಳು ಕಳೆದಿದೆ ಎಂಬುದು ಗ್ರಾಮಸ್ಥರ ಗೋಳು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕಿಸುವ ಪೇರಮಕ್ರು, ಗಾಂಧಿನಗರ, ಪಾಟ್ರಕೋಡಿ, ಕುಕ್ಕರಬೆಟ್ಟು ಸುಮಾರು 5 ಕಿಲೋಮೀಟರ್ ಉದ್ದದ ರಸ್ತೆ ಸಹಿತ ಇನ್ನಿತರ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕಿಸುವ ರಸ್ತೆಗಳು ಕಳೆದ 25 ವರ್ಷಗಳಿಂದ ಅಭಿವೃದ್ಧಿ ಕಾಣದೆ 12-15 ಫೀಟ್ ಅಗಲದ ರಸ್ತೆ ಕೇವಲ 2-3 ಫೀಟ್ ಅಗಲಕ್ಕೆ ಇಳಿದಿದ್ದು ಪಳೆಯುಳಿಕೆಯಂತೆ ಕಾಣುತ್ತಿದೆ. ಕೆದಿಲ ಗ್ರಾಮದ 50% ಜನ ಈ ರಸ್ತೆಯನ್ನ ಅವಲಂಬಿಸಿದ್ದು, ಈ ರಸ್ತೆಯಲ್ಲಿ ದಿನಂಪ್ರತಿ ಘನ ವಾಹನಗಳು, 13 ಶಾಲಾ ವಾಹನಗಳು, 100 ಶಾಲಾ ವಿದ್ಯಾರ್ಥಿಗಳು, ಸಾವಿರಾರು ಸಾರ್ವಜನಿಕರು ಸಂಚರಿಸುತ್ತಿದ್ದಾರೆ. ರಸ್ತೆ ಅಗಲ ಕಿರಿದಾದ ಪರಿಣಾಮ ಈಗಾಗಲೇ ಹಲವು ಅಪಘಾತಗಳು ಈ ರಸ್ತೆಯಲ್ಲಿ ನಡೆದಿರುತ್ತವೆ. ಹಿಂದೊಮ್ಮೆ ಈ ರಸ್ತೆಯಲ್ಲಿ ಪುತ್ತೂರು ಶಾಸಕರ ಕಾರು ಹಾಗೂ ಶಾಲಾ ವಾಹನವೊಂದು ಮುಖಾಮುಖಿ ಡಿಕ್ಕಿಯಾಗಿ ಮಾತಿನ ಚಕಮಕಿಯೂ ನಡೆದಿತ್ತು. ಈ ಸಂದರ್ಭದಲ್ಲಿ ಶಾಸಕರು ರಸ್ತೆ ದುರಸ್ತಿಗೆ ಅನುದಾನ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತ, ಪ್ರಾಕೃತಿಕ ವಿಕೋಪ ಉಂಟಾದ ಸಂದರ್ಭದಲ್ಲಿ ಸಂಚಾರ ತಡೆ ಉಂಟಾದಲ್ಲಿ ಈ ರಸ್ತೆಯೇ ಬದಲಿ ರಸ್ತೆಯಾಗಿ ಬಳಕೆಯಾಗುತ್ತಿದ್ದು, ದೊಡ್ಡ ಪ್ರಮಾಣದ ಘನ ವಾಹನಗಳು ಸಂಚಾರ ನಡೆಸುತ್ತಿದ್ದು, ಈ ಸಂದರ್ಭದಲ್ಲಿ ರಸ್ತೆ ತುಂಬಾ ಕಿರಿದಾಗಿದ್ದರಿಂದ 2 ವಾಹನಗಳು ಒಂದೇ ಬಾರಿ ಸಂಚರಿಸಲು ಸಾಧ್ಯವಿಲ್ಲ. ಜೊತೆಗೆ ಡಾಂಬರು ಸಂಪೂರ್ಣ ಕಿತ್ತು ಹೋಗಿರುವುದರಿಂದ ರಸ್ತೆ ಬದಿಯಲ್ಲಿ ನಡೆದಾಡುವ ಜನರಿಗೆ ಕೆಸರು ನೀರು ಎರಚುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಕೆದಿಲ ಗ್ರಾಮಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಜೀವ ಮಠಂದೂರ್ ಅವರು ಸಾಕಷ್ಟು ಅನುದಾನ ಒದಗಿಸಿದ್ದು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಆದರೆ ಗ್ರಾಮದ ರಸ್ತೆಗಳ ಸ್ಥಿತಿಗತಿ ಹದಗೆಟ್ಟಿದೆ. ಈಗಾಗಲೇ ಈ ಕುರಿತು ಶಾಸಕರ ಗಮನಕ್ಕೆ ಮನವಿ ಮೂಲಕ ತರಲಾಗಿದೆ. ಅವರ ಸಹಕಾರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಎಂದು ಹೇಳುತ್ತಾರೆ ಕೆದಿಲ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಪದ್ಮನಾಭ ಭಟ್ ಅವರು. ಕೆದಿಲ ಗ್ರಾಮದಲ್ಲಿ ನಮ್ಮ ಈಗಿನ ಶಾಸಕರಾದ ಸಂಜೀವ ಮಠಂದೂರ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ನಡೆದಿದೆ. ಆದರೆ ನಮ್ಮ ಕೆದಿಲ ಗ್ರಾಮ ತುಂಬ ಗ್ರಾಮಾಂತರ ಪ್ರದೇಶದ ಗ್ರಾಮ ಆದ ಕಾರಣ ಇಲ್ಲಿ ರಸ್ತೆಗಳ ಒಂದು ಈ ಸ್ಥಿತಿಗತಿ ಈಗ ತುಂಬ ಹದಗೆಟ್ಟಿದೆ. ಹಲವಾರು ಅನುದಾನಗಳನ್ನು ಈಗಾಗಲೇ ಅವರು ನೀಡಿದರೂ ಕೂಡ ಪ್ರಮುಖ ರಸ್ತೆಗಳ ಕೆಲವು ಸಮಸ್ಯೆಗಳು ಹಾಗೆ ಇದೆ. ಈಗಾಗಲೇ ಇವರ ಗಮನಕ್ಕೆ ತಂದಿರುವಾಗ ಅವರು ಈ ಬಗ್ಗೆ ಅನುದಾನ ನೀಡುವ ಒಂದು ಭರವಸೆಯನ್ನು ಈಗಾಗಲೇ ಕೊಟ್ಟಿರ್ತಾರೆ. ಅವರ ಒಂದು ತುಂಬ ಸಹಕಾರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಪ್ರಮುಖ ರಸ್ತೆಗಳಾದ ಅಂದರೆ ಕುಕ್ಕರಬೆಟ್ಟಿನಿಂದ ಪಾಟ್ರಕೋಡಿ ಮೂಲಕ ಗಾಂಧಿನಗರ, ಹಾಗೆ ಅದು ಮುಂದೆ ಸಿಡಿಯಪ್ಪು ಇಲ್ಲಿಗೆ ಸಂಪರ್ಕಿಸುವಂಥ ಒಂದು ಪ್ರಮುಖ ರಸ್ತೆ ಇದೆ. ಅದನ್ನು ಸಣ್ಣ ಪುಟ್ಟ 5-10 ಲಕ್ಷದ ಯೋಜನೆಯಲ್ಲಿ ಮುಗಿಯುವಂಥದ್ದಲ್ಲ, ಅದಕ್ಕೆ ದೊಡ್ಡ ಒಂದು ಯೋಜನೆಯ ಅವಶ್ಯಕತೆ. ಅದನ್ನು ಅವರ ಗಮನಕ್ಕೆ ತಂದವರಿಗೆ ಮನಗಾಣಿಸಿದ್ದೇವೆ. ಅವರು ಕೂಡ ಅದಕ್ಕೆ ಸ್ಪಂದಿಸಿ ಅನುದಾನ ಕೊಡುವ ಒಂದು ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಇನ್ನೂ ಕೆಲವು ಪ್ರಮುಖ ರಸ್ತೆಗಳನ್ನು ನಮ್ಮ ಗ್ರಾಮ 2 ಹೆದ್ದಾರಿಗಳ ಮಧ್ಯೆ ಇರುವುದರಿಂದ ಎಲ್ಲ ರಸ್ತೆಗಳು ಕೂಡ ಹೆದ್ದಾರಿಗಳನ್ನು ಸಂಪರ್ಕಿಸುವಂಥ ಒಂದು ಮತ್ತು ತುರ್ತು ಸಂದರ್ಭದಲ್ಲಿ ಉಪಯೋಗವಾಗುವಂಥ ರಸ್ತೆಗಳಾದ ಕಾರಣ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಾನು ದಿನಂಪ್ರತಿ ಈ ರಸ್ತೆಯಲ್ಲಿ ಓಡಾಡುತ್ತಿದ್ದು ಮುಖ್ಯವಾಗಿ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವ ರಸ್ತೆಯಾಗಿದೆ. ತೀರಾ ಹದಗೆಟ್ಟಿರುವ ಈ ರಸ್ತೆಯನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರ ಶಾಸಕರು ಆದಷ್ಟು ಬೇಗ ದುರಸ್ತಿಪಡಿಸಿ ಹೊಸ ರಸ್ತೆಯಾಗಿ ಮಾರ್ಪಾಡು ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಉಳಿದಂತೆ ಗ್ರಾಮ ಪಂಚಾಯತ್ ವತಿಯಿಂದ ರಸ್ತೆಗಳ ಚರಂಡಿ ವ್ಯವಸ್ಥೆ ನಾವು ಮಾಡುತ್ತೇವೆ. ರಸ್ತೆ ದುರಸ್ತಿಗೆ ಜಾಸ್ತಿ ಅನುದಾನ ಬೇಕಾದ್ದರಿಂದ ಅನುದಾನ ಶಾಸಕರ ಮೂಲಕವೇ ಬರಬೇಕಿದೆ ಎಂದು ಹೇಳುತ್ತಾರೆ ಕೆದಿಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಉಮೇಶ್ ಪೂಜಾರಿ ಅವರು. ದಿನಂಪ್ರತಿ ಅದೇ ರಸ್ತೆಯಲ್ಲಿ ಓಡಾಡುವಂತಹ ವ್ಯಕ್ತಿಯಾಗಿದ್ದೇನೆ. ಸ್ವತಃ ನನಗೆ ಅದರ ಅನುಭವ ಇರುವ ಕಾರಣ ಆ ರಸ್ತೆ ತೀರಾ ಹದಗೆಟ್ಟಿದ್ದು ನಾನು ಕೂಡ ಶಾಸಕರಲ್ಲಿ ತುಂಬ ಬಾರಿ ಮನವಿ ಮಾಡಿದ್ದೇನೆ. ಅವರು ನಮಗೆ ತುಂಬ ಭರವಸೆ ಮುಖಾಂತರ ತಿಳಿಸಿದ್ದಾರೆ. ಆದಷ್ಟು ಬೇಗ ಅದನ್ನು ರಸ್ತೆಯನ್ನು ಪೂರ್ತಿಗೊಳಿಸಿ ಕೊಡುತ್ತೇನೆ, ಹಾಗೆ ಹೊಸ ರಸ್ತೆಯಾಗಿ ಮಾರ್ಪಾಡು ಮಾಡಿಕೊಟ್ಟು
ಇನ್ನು ಜನರು ಓಡಾಡುವ ದೃಷ್ಟಿಯಿಂದ ಆದಷ್ಟು ಬೇಗ ಅನುದಾನವನ್ನು ಒದಗಿಸುತ್ತೇನೆ ಎಂದು ತಿಳಿಸಿರುತ್ತಾರೆ. ಆದರೆ ನಮ್ಮ ಪಂಚಾಯತಿ ವತಿಯಿಂದ ಎಷ್ಟು ರಸ್ತೆಯನ್ನು ಚರಂಡಿ ದುರಸ್ತಿ ಮಾಡಬೇಕು ಅದು ನಮ್ಮ ಕಡೆಯಿಂದ ಆಗುತ್ತದೆ. ಆದರೆ ದೊಡ್ಡ ಅನುದಾನ ಬೇಕಾದರೆ ನಾವು ಶಾಸಕರ ಮುಖಾಂತರವೇ ಅದನ್ನು ರಸ್ತೆಯನ್ನು ರಿಪೇರಿ ಮಾಡಿ ಹೊಸ ರಸ್ತೆಯಾಗಿ ಮಾರ್ಪಾಡುಗೊಳಿಸಬೇಕು. ಎಷ್ಟು ಮನೆ ಇದೆ ಅಲ್ಲಿ? ಇದು ನಿಮಗೆ ಒಂದು ಅಂದಾಜು ನಿಮಗೆ 300ಕ್ಕಿಂತ ಜಾಸ್ತಿ ಮನೆಗಳು ಅಲ್ಲಿ 300ಕ್ಕಿಂತ ಜಾಸ್ತಿ ಇದೆ ಮನೆಗಳು. ಆದರೆ 12-15 ಬಸ್ ಸ್ಕೂಲಿನ ವಾಹನಗಳು ಅದೇ ರಸ್ತೆಯಿಂದ ಓಡಾಡ್ತಿದೆ ಆದರೆ ದಿನಂಪ್ರತಿ. ಆದರೆ ಒಂದು ಸಂದರ್ಭದಲ್ಲಿ ಶಾಸಕರ ವಾಹನ ಬರುವಾಗ ಶಾಲಾ ವಾಹನ ಡಿಕ್ಕಿಯಾಗಿ ತುಂಬ ಘರ್ಷಣೆ ನಡೆದಿತ್ತು. ಈ ರಸ್ತೆಯ ಮುಖಾಂತರ ಸಾರ್ವಜನಿಕ ವಾಹನಗಳು ಕೂಡ ತುಂಬ ಓಡಾಡುತ್ತದೆ. ಒಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಹದಗೆಟ್ಟ ರಸ್ತೆಯಿಂದ ಕೆದಿಲ ಗ್ರಾಮದ ಜನತೆ ತೊಂದರೆಗೆ ಒಳಗಾಗಿದ್ದಾರೆ. ಶೀಘ್ರದಲ್ಲೇ ರಸ್ತೆಯನ್ನ ದುರಸ್ತಿಪಡಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.